ಭಕ್ತನೋರ್ವ ಕಾಣಿಕೆ ಹುಂಡಿಯಲ್ಲಿ ಮಗ ರಾತ್ರಿ ಹೊತ್ತು ಬೇಗ ಮಲಗುವಂತೆ ಮಾಡು ಭಗವಂತ ಎಂದು ಪತ್ರವನ್ನು ಬರೆದು ಕಾಣಿಕೆ ಹುಂಡಿಯಲ್ಲಿ ಹಾಕಿರುವಂತಹ ಅಪರೂಪದ ಘಟನೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೆದಿದೆ. ಜಿಲ್ಲೆಯ ಕಳಸ ತಾಲೂಕಿನಲ್ಲಿರುವಂತಹ ದಕ್ಷಿಣ ಕಾಶಿ ಖ್ಯಾತಿಯ ಕಳಸೇಶ್ವರ ಸ್ವಾಮಿ ಹಾಗೂ ಪರಿವಾರ ದೇವರುಗಳ ಕಾಣಿಕೆ ಹುಂಡಿ ಎಣಿಕೆ ಕಾರ್ಯ ಇನ್ನು ನಡೆಯಿತು. ಈ ಕಾಣಿಕೆ ಹುಂಡಿಯಲ್ಲಿ ಭಕ್ತನೋರ್ವ ಮಗನ ಇಡೀ ಬದುಕನ್ನೇ ಬದಲಿಸಪ್ಪ ಎಂದು ಪತ್ರವನ್ನು ಬರೆದು ಬೇಡಿಕೊಂಡಿದ್ದಾರೆ. ಮಗನ ಹೆಸರು ಬರೆದಿರುವಂತಹ ಅಪ್ಪ, ಮಗನ ಕುಡಿತದ ಚಟ ಬಿಡಿಸಿ ಒಳ್ಳೆಯ ಬುದ್ಧಿ ಕೊಡು, ಬೇಗ ಕೆಲಸ ಸಿಗುವಂತೆ ಮಾಡು, ಅವನ ಕುಡಿತದ ಚಟ ಹೋಗಲಾಡಿಸು, ಅವನು ಭಾರೀ ಮುಂಗೋಪಿ ಅದನ್ನೂ ಕಡಿಮೆ ಮಾಡು, ಚಂಚಲ ಸ್ವಭಾವ ತೊಲಗಿಸು, ರಾತ್ರಿ ಹೊತ್ತು ಬೇಗ ಮಲಗುವಂತೆ ಮಾಡು, ಅವನಿಗಿರುವ ಭಯವನ್ನು ಹೋಗಲಾಡಿಸಿ ಧೈರ್ಯವನ್ನು ತುಂಬು, ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಳ್ಳುವಂತೆ ಬುದ್ಧಿ ಕೊಡು, ಮೊಮ್ಮಕ್ಕಳಿಗೂ ವಯಸ್ಸಿಗೆ ತಕ್ಕಂತೆ ಬುದ್ಧಿ ಕೊಡು, ಮಗಳ ಸಂಸಾರವನ್ನು ಚೆನ್ನಾಗಿ ಕಾಪಾಡುವಂತ ತಂದೆ ಪತ್ರದಲ್ಲಿ ಬರೆದಿದ್ದಾರೆ.